ನೋಡಿ ಬಂಟಿ ನನಗಿಂತ ಮೊದಲು ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಆಗೋದು. ವೆಯ್ಟ್ ಮಾಡ್ತಾ ಇದ್ದೇವೆ, ಅವನನ್ನು ಕಳಿಸಿ ಕೊಟ್ಟಾದ ಕೂಡಲೇ ನಾವು ಹೊರಡೋದು. ನಾಂದ್ರಲ್ಲಿ ಬಿಟ್ಟು ಹೋಗ್ಬೋದಿತ್ತು, ಅಂದರೆ ಪೂಜೆಗೆ ಹೋಗೋದು ಸರಿ ಆಗೋದಿಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪ್ರೀತಿಯ ನಮಸ್ತೆ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ವ್ಯಾನಿಗೆ ಕಾಯ್ತಾ ಇದ್ದಾನೆ. ಬೈ. ಇವತ್ತಿನ ವ್ಲಾಗ್ ಉಂಟಲ್ಲ, ತುಂಬ ಇಮೋಷ್ನಲ್ ವ್ಲಾಗ್ ಆಯಿತಾ. ನಿಮಗೆ ನೋಡ್ತಾ ನೋಡ್ತಾ ತುಂಬ ಬೇಸರ ಆಗ್ಬೋದು, ಮತ್ತು ಕಣ್ಣಲ್ಲಿ ನೀರು ಕೂಡ ಬರ್ಬೋದು ಕೊನೆಗೆ ಆಗುವಾಗ. ಸೊ ನೋಡಿ ಎಂತ ಅಂತ ಹೇಳಿ. ನನಗೆ ಕೂಡ ಕಡೆಗೆ ತುಂಬ ಬೇಜಾರಾಯಿತು. ಆದರೆ ಎಂತ ಮಾಡೋದು, ಬೇರೆ ನಮಗೆ ದಾರಿಯೇ ಇರಲಿಲ್ಲ. ಹಾಗಾಗಿ ಆ ಥರದ ಒಂದು ಡಿಸಿಷನ್ ತಗೊಳ್ಬೇಕಾಯಿತು. ಹಾಗೆ ಈಗ ನಮ್ಮದು ವಾಕಿಂಗ್ ಸ್ಟಾರ್ಟ್ ಆಗಿದೆ, ನಾನು ಮತ್ತು ಬಂಟಿದ್ದು. ಬೆಳಿಗ್ಗೆ ತುಂಬ ಚಂದದ ಮಾರ್ನಿಂಗ್ ಗ್ಲೋರಿ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಖುಷಿ ಆಗ್ತದೆ. ಆದರೆ ಇಲ್ಲಿ ಬರುವಾಗ ಒಂದೇ ಬೇಜಾರಾಗೋದು, ಇಂಥ ಕಚಡ ವಸ್ತುಗಳನ್ನೆಲ್ಲ ತಂದು ದಾರಿಯಲ್ಲಿ ಸುರಿತಾರಾಯ್ತಾ ಇಲ್ಲೆಲ್ಲ. ಆ್ಯಕ್ಚುಲಿ ನಮಗೆ ವಾರಕ್ಕೆ 3 ಸರ್ತಿ ಮುನ್ಸಿಪಾಲ್ಟಿ ಗಾಡಿ ಬರ್ತದೆ ಗಾರ್ಬೇಜ್ ಕೊಂಡೋಗ್ಲಿಕ್ಕೆ. ಆದರೆ ಸಹ ಜನರಿಗೆ ಬುದ್ಧಿ ಇಲ್ಲ. ತಿಂಗಳಿಗೆ 50 ರೂಪಾಯಿ ಕಟ್ಟಲಿಕ್ಕಿರೋದು, ಆದರೆ ಕೂಡ ತಂದು ರೋಡ್ ಸೈಡಲ್ಲಿ ಕಟ್ಟ ಮಾಡಿ ಬಿಸಾಡ್ತಾರೆ ಅಂತ. ಇಲ್ಲಿ ಏನು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳೇ ಇರೋದು, ಆದರೆ ಸಹ ಇಷ್ಟು ಒಂದು ಅಂಡರ್ ರೇಟೆಡ್ ಕಲ್ಚರ್ ಅಂತ ಹೇಳಿದರೆ ಮನಸ್ಸಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತದೆ. ದಾರಿಯಲ್ಲಿ ಯಾರು ಹೋಗುವ ಹಾಗೆ ಇಲ್ಲ, ಆ ನಮೂನೆ ಮಾಡಿ ಹಾಕ್ತಾರೆ. ನಮ್ಮ ಆರತಿಯಲ್ಲಿ ನೋಡಿ 2 ಟೈಪ್ ಇದು ಪ್ರಸಾದ ಕಾಣ್ತದಲ್ಲ, ಅದು ಒಂದು ಅಕ್ಷತೆ ಆಯ್ತಾ, ಮತ್ತೊಂದು ಕುಂಕುಮ. ಇವತ್ತು ನಮಗೆ ತಿಂಡಿಗೆ ದೋಸೆ ಆಯ್ತು. ಈ ದೋಸೆ ನಾನು ಯಾವುದರಿಂದ ಮಾಡಿದ್ದು ಹೇಳಿದರೆ, ಹೆಸರು ಬೇಳೆ ಉಂಟಲ್ಲ, ಜಾಸ್ತಿ ಹೆಸರು ಬೇಳೆ ಹಾಕಿದ್ದು, ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ದು, ಮತ್ತೆ ಗಟ್ಟಿ ಅವಲಕ್ಕಿ ಮತ್ತೆ ಬೆಳ್ತಿಗೆ ಹಾಕಿ ಒಟ್ಟಿಗೆ ಹಾಕಿ ಕಡ್ದು ಮಾಡಿದ್ದು. ನೋಡಿ ಬಂಟಿ ನನಗಿಂತ ಮೊದಲು ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಆಗೋದು. ಬಂಟಿ ಈಸ್ ವೇಟಿಂಗ್. ಹೋಗೋಣ ನಾನು ಶಾಲೆಗೆ. ಸುಮಾರು ಜನ ಫ್ರೆಂಡ್ಸ್ ಸಿಕ್ವೇರು ಬಂಟಿ ಅವಳು. ವಾ ಬಂಟಿಗೆ ಎತ್ಲಾಗ ಒಬ್ಬಳಿ ಅವಳು. ಬಂಟಿ ಫುಡ್ ಖಾಲಿ ಅಂಪು. ಬಂಟಿ ಶಾಲೆ ಪೋಡು, ಶಾಲೆ ಪೋಡು ಇತ್ತ ಬರ್ಪುಣ ನಾನೇ ಶಾಲೆ ಪೋಡು. ಈಗ ನರ್ಸರಿಗೆಲ್ಲ ಮಕ್ಕಳು ಹೋಗುವಾಗ ಜೋರು ಅಳ್ತಾರಲ್ಲ, ಅದೇ ಥರ ಬಂಟಿಗೆ ಸಹ ಶಾಲೆ ಅಂತ ಹೇಳುವಾಗ ಭಾರಿ ಬೇಜಾರಾಗ್ತಾ ಉಂಟು. ಅವನ ಮುಖದ ಎಕ್ಸ್ಪ್ರೆಷನ್ ಎಲ್ಲ ನೋಡಿ ಅಂತ. ಅವನಿಗೆ ಸಹ ಎಂಥದೋ ಒಂದು ಚೇಂಜಸ್ ಗೊತ್ತಾಗಿದೆ, ಏನೋ ಒಂದು ಸ್ಪೆಷಲ್ ಉಂಟು ಇವತ್ತು ಅಂತ ಹೇಳಿ. ಪೂಜೆಗೆಲ್ಲ ಹೋಗ್ತಾ ಇರುವ ಕಾರಣ ಅವನನ್ನು ಕಾರಲ್ಲಿ ಕರ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡೋದು ಯೋಚನೆ ಮಾಡುವ. ಇಲ್ಲಿ ತುಂಬ ಡಾಗ್ ಕೇರ್ ಎಲ್ಲ ನನಗೆ ಗೊತ್ತಾಯ್ತಾಯ್ತಾ. ಹಾಗೆ ಈಗ ಒಂದು ಒಳ್ಳೆ ಡಾಗ್ ಕೇರಿಗೆ ಅವನನ್ನು ಕಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ಮೊನ್ನೆಯಿಂದ ಹೇಳ್ತಾ ಇದ್ದಾನೆ, ನಿಮಗೆ ಶಾಲೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ. ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಆದರೆ ಸಹ ನಾವು ಹೀಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಸಹ ನಾವು ಇರೋದಿಲ್ಲ. ಮತ್ತು ಅವನಿಗೆ ಒಂದು ಬೇರೆ ನಾಯಿಗಳ ಜೊತೆಗೆಲ್ಲ ಸಂಪರ್ಕ ಆಗಿ ಸ್ವಲ್ಪ ಖುಷಿ ಆಗ್ತದಲ್ಲ. ಹಾಗಾಗಿ ಈಗ ಬರ್ತಾರೆ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಅವನನ್ನು ಕಳಿಸಿ ಕೊಟ್ಟಾದ ಕೂಡಲೇ ನಾವು ಹೊರಡೋದು. ಅವರ ಸರ್ವಿಸ್ ಹೇಗೆ ಹೇಳಿದರೆ, ನಾವು ಕೊಂಡೋಗಿ ಬಿಡಬೇಕು ಅಥವಾ ಅವರೇ ಬಂದು ಕರ್ಕೊಂಡು ಹೋಗ್ತಾರಂತೆ. ಬಟ್ ಕರ್ಕೊಂಡು ಹೋಗುವ ಮತ್ತು ತಂದು ಬಿಡುವಂತಹ ಚಾರ್ಜ್ ನಾವು ಎಕ್ಸ್ಟ್ರಾ ಕೊಡಬೇಕಾಗ್ತದೆ. ಹಾಗೆ ನಮಗೆ ಬೇಕು ಅಂತ ಇದ್ದರೆ ಅವರು ಗ್ರೂಮಿಂಗ್ ಸಹ ಮಾಡ್ತಾರೆ. ಅಂದರೆ ಈಗ ಸ್ನಾನ ಮಾಡಿಸೋದು, ಹೇರ್ ಟ್ರಿಮ್ಮಿಂಗ್, ನೇಲ್ ಟ್ರಿಮ್ಮಿಂಗ್, ಹಾಗೆ ತುಂಬ ಉಂಟಲ್ಲ, ಅದು ಸಹ ಎಲ್ಲ ನಮಗೆ ಮಾಡಿ ಕೊಡ್ತಾರೆ. ಅದಕ್ಕೆ ಸಪ್ರೇಟ್ ಚಾರ್ಜಸ್. ಇದಕ್ಕೆ ಪರ್ ಡೇ ಇಷ್ಟು ಅಂತ ರೆಂಟ್ ಉಂಟು. ಮತ್ತು ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಅವರು, ಅವರೇ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಹಾಗೆ ಈಗ ಅವನಿಗೊಂದು ಸ್ಪೆಷಲ್ ಅಂದರೆ ಅವನದು ಆ್ಯಕ್ಚುಲಿ ಏನು ಗೊತ್ತುಂಟಾ, ಅಕ್ಟೋಬರ್ 1ಕ್ಕೆ ಅವನು ಹುಟ್ಟಿದ್ದು ಕಾಣ್ತದೆ. ಅಕ್ಟೋಬರ್ 1, ನವಂಬರ್ 1 ಏನೋ. ಸೊ ಅವನ ಬರ್ಡೇಗೆ ಒಂದು ಪಿಕ್ನಿಕ್ ಅವನಿಗೆ, ಹಾಗೆ ಸಾಗ್ತದೆ. ಶಾಲೆ ತಗೊಂಡು ಬತ್ತು ಬಂಟಿ. ಬಂಟಿ ಪೊಯ್ ಬರ್ದೇವ ಪೊಯ್ ಗಾಡಿ ಬರ್ತು ಪೊಯ್. ಬೈಂದೂರು ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಪಕ್ಕ ಆಗ್ತದೆ. ಮೊನ್ನೆ ಅಲ್ಲಿ ಬಂದಿದ್ದೆ ನಾನು.
ಪೊಯ್ ಪೊಯ್ ಎಲ್ಲ ಬರ್ಪ ಪೊಯ್ ಬಿಡ್ಲ ಪೊಯ್ ಗಾಡಿ ಪೊಯ್ ಪೊಯ್ ಬಿಟ್ಟ ಗಾಡಿಗೆ ಹಾಗೆ ಒಂದು ವಡ ಬಿಸ್ಕೆಟ್ ವಡ ಇದೆ ಬಿಸ್ಕೆಟ್ ಕೊಂಡು ಬರ ಹಾಂ ಬಿಸ್ಕೆಟ್ ಕೇಕ್ ತಗೊಂಡು ಬರ ಹಾಂ ಕೇಕ್ ತೊಗೊಂಡು ಬಿಸ್ಕೆಟ್ ಹಾಂ ವೆಯ್ಟ್ 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 ಇತ್ತು ಆತು ಬರಲು ಉಂಡು ಪೋ ನಾಂದ್ರಲ್ಲಿ ಬಿಟ್ಟು ಹೋಗ್ಬೋದಿತ್ತು ಅಂದರೆ ಪೂಜೆಗೆ ಹೋಗೋದು ಸರಿ ಆಗೋದಿಲ್ಲ ಅಜ್ಜಿ ಮನೆಯಲ್ಲಿ ಇದು ಬೇಡವಾ ನಿನಗೆ ಚೂರು ಹೊಳ್ಕೊಂಡು ಬೋಲು ಬೇತ ಅಂಚಿತ್ತು ಬರ್ತಲ್ಲ ಅಂಚಿರ್ತಲ್ಲ ಅಂಚಿತ್ತು ಒಯ್ ಅಲ್ಲ ಒಯ್ ಒಯ್ ಇತ್ತು ಇತ್ತು ಬರ್ತ ಪೋ ಏನು ಮಾಡ್ತಾವೆ ಹಾಂ ಒಳ್ಳೆ ಕೊಳ್ಳ ಚಿಕನ್ ಬರ್ಕೊಳು ರೈಸ್ ಬರ್ಕೊಳು ಅವ ನೀವು ಚಿಕನ್ ಇದ್ದೇತಾ ಬರುವಾಯ್ತು ಹೈ ಫೈ ಬಡಿ ಹೈ ಫೈ ಹೈ ಫೈ ಸೆಕೆಂಡ್ ಅದೇ ಲೆತನ್ ಹೋದ ಕಾರ್ದೆ ಸೆಕೆಂಡ್ ಇದ್ದಾವಾ ಬರ್ಪ ಎಲ್ಲ ಅಂತೆ ಬರ್ಪ 2 days ಓನ್ಲಿ 2 days ಓಕೆ ಓನ್ಲಿ 2 days ಅವ ಕೂತ ಬಂಡಿ ರಾಮ್ ರಾಮ್ ಬಿಸ್ಕೆಟ್ ಮಿನಿ ಪಾಡೋಣ ನೆಟ್ ಇತ್ತೆ ಅವನು ಓಕೆ ಜರ್ನಿ ಕೆಲವು ಅವೇ ಬಂಟಿ ಶಾಲೆಗೆ ಹೋಗಿ ಬಾ ಆಯ್ತಾ ಹೆದರ್ಬೇಡ ಅವ ನಂಬರ್ 1000 ಇದ್ದಿ ಫೈನಲಿ ಬಂಟಿಯನ್ನು ನಾವು ಡಾಗ್ ಕೇರ್ಗೆ ಕಳಿಸಿಕೊಟ್ಟೆವು ಆಯಿತಾ. ತುಂಬ ಬೇಸರ ಆಗ್ತದೆ, ಅದು ಸಹ ನಾನೇ ಹತ್ತಿಸ್ಬೇಕಲ್ಲ. ನನಗೆ ಅಂತೂ ಎಂತ ಮಾಡೋದು, ಬೇರೆ ಉಪಾಯ ಇಲ್ಲ. ಅಂದರೆ ಈಗ ನಾವು ಡೈರೆಕ್ಟ್ ಹೋಗುವ ಕಾರಣ ಪೂಜೆಗೆಲ್ಲ ಹೇಗೆ ಕರ್ಕೊಂಡು ಹೋಗೋದು ಅಂತ ಹೇಳಿ. ಬಟ್ ಒಂದು ಖುಷಿ ಅಂತ ಹೇಳಿದರೆ ಅವನಿಗೆ ಸಹ ಬೇರೆ ಡಾಗ್ನೊಟ್ಟಿಗೆಲ್ಲ ಸಂಪರ್ಕ ಸಿಗ್ತದೆ, ಸ್ವಲ್ಪ ಚೇಂಜಸ್ ಆಗ್ತದಲ್ಲ ಅಂತ ಹೇಳಿ ಒಂದು ಖುಷಿ ಪಡೋದು ಅಷ್ಟೇ. ಮತ್ತು 2 ದಿವಸಕ್ಕೆಲ್ಲ ಎಲ್ಲರೂ ಸಹ ಬಿಟ್ಟು ಹೋಗ್ತಾರಲ್ಲ. ನಾವು ಸಹ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ, ಹಾಸ್ಟೆಲಲ್ಲಿ ನಿಲ್ಲಿಸ್ತೇವೆ ಸಣ್ಣ ಸಣ್ಣ ಪ್ರಾಯದಲ್ಲಿ ಅಲ್ವಾ. ಹಾಗೆ ಹಾಗೆ ಬಂಟಿಯನ್ನೆಲ್ಲ ಕಳಿಸಿಕೊಟ್ಟಾಯ್ತಾಯ್ತಾ. ನನಗೆ ಸ್ವಲ್ಪ ಹೋಗ್ಲಿಕ್ಕೆ ಸಹ ಬಂತು, ಬೇಜಾರಾಗ್ತದೆ ಅವನ ಮುಖ ಎಲ್ಲ ನೋಡುವಾಗ. ಅಂದರೆ ಸ್ಟ್ರೇಂಜರ್ಸನ್ನು ನೋಡುವಾಗ ನಾಯಿಗಳಿಗೆ ಭಯ ಕೂಡ ಅಲ್ಲ, ಅದಕ್ಕೆ ಅಲ್ಲ ಅದು ಬೊಗಳೋದು. ಆದರೆ ಸಹ ಹೇಗೆ ಅವರಿಗೆ ಒಳ್ಳೆ ಟ್ರೈನಿಂಗ್ ಉಂಟು, ನಾಯಿಯನ್ನೆಲ್ಲ ಟ್ರೈನ್ ಮಾಡಿ ಅವರಿಗೆ ಟ್ರೈನಿಂಗ್ ಉಂಟು. ಹಾಗೆ ಅವರು ಧೈರ್ಯದಿಂದ ಕೊಂಡೋದು. ಇವನುಂಟಲ್ಲ ಗುರ್ರ ಮಾಡ್ತಿದ್ದ ಅವರಿಗೆ ಆಯಿತಾ. ಆದರೆ ಸಹ ಧೈರ್ಯದಲ್ಲಿ ಹತ್ತಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಬಂಟಿಯನ್ನು ಕಳಿಸಿಕೊಟ್ಟು ನಾವೀಗ ಒಂದು ಕಡೆಗೆ ಹೊರಟಿದ್ದೇವೆ. ಈ ರೋಡ್ ಎಲ್ಲ ನೋಡಿ ನೀವೇ ಹೇಳಬೇಕು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿ ನೀವು ಕಾಮೆಂಟಲ್ಲಿ ನನಗೆ ತಿಳಿಸ್ಬೇಕಾಯ್ತಾ. ಆಫ್ಟರ್ ಎ ಲಾಂಗ್ ಟೈಮ್ ಹೋಗ್ತಾ ಇದ್ದೇವೆ ನಾವು. ಮತ್ತು ಈಗ ನವರಾತ್ರಿದು ಟೈಮ್ ಅಲ್ವಾ, ಹಾಗೆ ತುಂಬ ಪೂಜೆಗೆಲ್ಲ ಹೋಗ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಹೋಗ್ತಾ ಇರೋದು. ಆದರೆ ಡೈಲಿ ರೋಡಲ್ಲಿ ಸ್ವಲ್ಪ ನಮಗೆ ಮಳೆ ಕೂಡ ಸಿಕ್ಕಿದ್ದು ಅಂತ, ಬಿಸಿಲುಂಟು ಅಂತ ಎಣಿಸಿದ್ದು. ಒಳ್ಳೆ ಚಂದದ ಮಳೆ, ಕಾರೆಲ್ಲ ಒಂದು ಚಂದ ವಾಶ್ ಆದ ಹಾಗೆ ಸಾಯ್ತು ನಮಗೆ.
ವಾಶ್ ಮಾಡಲಿಕ್ಕೆ ಸಹ ಪುರ್ಸೋತಾಗೋದಿಲ್ಲ ಕಾರೆಲ್ಲ. ಈಗ ನಮ್ಮ ಡೆಸ್ಟಿನೇಷನ್ಗೆ ನಾವು ಹತ್ರ ಬರ್ತಾ ಇದ್ದೇವೆ ಆಯಿತಾ. ನಾವು ಎಲ್ಲಿಗೆ ಬಂದದ್ದು ಅಂತ ಹೇಳಬೇಕು. ಸೊ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಮುಂದೆ ಏನಾಯಿತು ಅಂತ ಹೇಳಿ ಬಂಟಿದ ವಿಷಯ ನೆಕ್ಸ್ಟ್ನ ವಿಡಿಯೋಗಳಲ್ಲಿ ನಾವು ನೋಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ.